ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರನ್ನ ತೆಗೆದುಹಾಕಿ ಕೂಡಲೇ ಕೋಟಿ ಚೆನ್ನೈ ಹೆಸರನ್ನ ಇಡಬೇಕು ಎಂದು ಆಗ್ರಹಿಸಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯನ್ ಇಂದು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವು ಸಮಯಗಳಿಂದ ಅದಾನಿ ಹೆಸರು ತೆಗೆದುಹಾಕಿ ಕೋಟಿ ಚೆನ್ನೈರ ಹೆಸರು ಇಡಬೇಕೆಂಬ ಒತ್ತಡ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರುಗಳನ್ನ ಇರಿಸಬೇಕೆಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ದೊಂದಿ ಮೆರವಣಿಗೆ ಕೂಡ ನಡೆಸಲಾಗಿದೆ. ಅಲ್ಲದೆ ಇದಕ್ಕೆ ತುಳುನಾಡು ವಿಮಾನ ನಿಲ್ದಾಣ ಎನ್ನುವ ಹೆಸರನ್ನ ಇಡಬೇಕೆಂಬ ಆಗ್ರಹ ಹೆಚ್ಚಾಗಿದೆ. ಈ ನಡುವೆ ಇಂದು ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪಿಸಿರುವ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಶಾಸಕ ಉಮನಾಥ್ ಕೋಟ್ಯನ್ ನೆರೆಯ ಕೇರಳ ಮಹಾರಾಷ್ಟ್ರದಲ್ಲಿ ಕೋಟಿ ಚೆನ್ನೈರನ್ನು ಪೂಜೆ ಮಾಡ್ತಾರೆ. ರಾಜ್ಯದ ಹೊರಭಾಗದಲ್ಲಿ 260ಕ್ಕೂ ಹೆಚ್ಚು ಕೋಟಿ ಚೆನ್ನೈರ ಗರಡಿಗಳು ಇವೆ. ಸರ್ಕಾರ ಕೂಡಲೇ ಕೋಟಿ ಚೆನ್ನೈರ ಹೆಸರನ್ನ ಇರಿಸುವಂತೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರವು ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದ್ರು. ಶಾಸಕರ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರು ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತೇವೆ ಎಂದು ಉತ್ತರಿಸಿದ್ರು. ಮಂಗಳೂರು ವಿಮಾನ ನಿಲ್ದಾಣವನ್ನ ಅದಾನಿ ಕಂಪನಿಗೆ ಗುತ್ತಿಗೆ ನೀಡಿದ ಬಳಿಕ ವಿಮಾನ ನಿಲ್ದಾಣಕ್ಕೆ ಅದಾನಿ ಹೆಸರನ್ನೇ ಇಟ್ಟಿದ್ರು. ಅಲ್ಲದೆ ವಿಮಾನ ನಿಲ್ದಾಣದಲ್ಲಿದ್ದಂತಹ ಹುಲಿ ಕುಣಿತದ ಚಿಹ್ನೆಯನ್ನ ತೆರವು ಮಾಡಿ ಅದಾನಿ ಕಂಪನಿಯ ಆನೆಯ ಚಿಹ್ನೆಯನ್ನ ಇಡ್ಲಾಗಿತ್ತು. ಇದು ಕರಾವಳಿಯ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ತುಳುನಾಡು ಅಂತ ಹೆಸರನ್ನು ಪಡೆದಂತಹ ಸಂಸ್ಕೃತಿ ಸಂಪ್ರದಾಯಕ್ಕೆ ಬಹಳ ಹೆಸರು ಪಡೆದ ಜಿಲ್ಲೆ. ಈ ನಾಡಿನಲ್ಲಿ ಜನ್ಮ ತಳೆದು ತಮ್ಮ ಬದುಕು ಮತ್ತು ಸಾಧನೆಗಳಿಂದ ವೀರ ಪುರುಷರಾದವರು, ದೈವಿಕ ಶಕ್ತಿಯನ್ನು ಗಳಿಸಿಕೊಂಡವರು ಅನೇಕರಿದ್ದಾರೆ. ಅವರಲ್ಲಿ ವೀರ ಪುರುಷನೆನಿಸಿಕೊಂಡು ತಮ್ಮ ಜನಸೇವೆಯಿಂದ, ವೀರಗಾಥೆಯಿಂದ, ಅಸಾಮಾನ್ಯ ನಡೆನುಡಿಗಳಿಂದ ದೈವತ್ವಕ್ಕೇರಿದ ಅಮರರಾದವರಲ್ಲಿ ಕೋಟಿ ಚೆನ್ನೈಯರ ಹೆಸರು ನಿಜವಾಗಿಯೂ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಸುಮಾರು 5 ಶತಮಾನಗಳ ಹಿಂದೆ ತುಳುನಾಡಿನ ಮಣ್ಣಿನಲ್ಲಿ ಅವತರಿಸಿ ತಮ್ಮ ಜೀವಿತಾವಧಿಯಲ್ಲಿ 66 ಗರಡಿ 33 ತಾವುಗಳನ್ನು ನಿರ್ಮಿಸಿ ಸತ್ಯ ಧರ್ಮಕ್ಕಾಗಿ ಹೋರಾಡಿ ಅಮರರಾಗಿ ಇಂದಿಗೂ ಜನುಮದಲ್ಲಿ ನೆಲೆ ನಿಂತು ದೈವಗಳಾಗಿ ಪೂಜಿಸಲ್ಪಡುತ್ತಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ರಾಜ್ಯಗಳಲ್ಲಿ ಇವರ ಪೂಜಾ ಆರಾಧನೆಗಳು ನಡೆಯುತ್ತಾ ಇದೆ. ಹೊರ ರಾಜ್ಯದಲ್ಲಿಯೇ ಸುಮಾರು 260 ಗರಡಿಗಳು ಇರುವುದು ಒಂದು